ಕಾಲೇಜಿನ ಮೆಟೀರಿಯಲ್, ನಮ್ಮ ಲೆಕ್ಚರರ್ಸ್, ನಮ್ಮ ಡೈರೆಕ್ಟರ್ ಎಲ್ಲ ಸಪೋರ್ಟ್ ತುಂಬ ಆಗಿದೆ. ಸೊ ಐ ರಿಯಲಿ ಲೈಕ್ ಟು ಥ್ಯಾಂಕ್ ಆಲ್ ಆಫ್ ದೆಮ್. 598 ಮಾರ್ಕನ್ನು ಬಿಡ್ತೀವಿ. ಮೊದಲ ರಿಯಾಕ್ಷನ್ ನಿಮ್ಮ ಮನೆಯವರಿಂದ ಏನು ಸಿಕ್ತು? ಅವರಂತೂ ತುಂಬ ಖುಷಿಯಾಗಿದ್ದಾರೆ. ಚೆನ್ನಾಗಿ ಮಾಡಿದ್ದಾರೆ ಅಂತ ಅಂದಿದ್ದಾರೆ. ಇನ್ನೂ ಸ್ವಲ್ಪ ಮಾಡು, ಇನ್ನೂ 2-3 ಎಕ್ಸಾಮ್ಸ್ ಇದೆ, ಅದರಲ್ಲಿ ಇನ್ನೂ ಚೆನ್ನಾಗಿ ಮಾಡಬೇಕು ಅಂತ ಇದೆ. ಕಾಲೇಜಿನ ಸ್ಕೆಡ್ಯೂಲ್ ನಮಗೆ ತುಂಬ ಇಷ್ಟ ಆಗಿದೆ. ನಮಗೆ ಮುಂಚೆ ಇವಾಗ ಸೆಕೆಂಡ್ PUC ಬಂದಾಗಿಂದ 6:30 ಬೆಳಗ್ಗೆ ಕ್ಲಾಸಸ್ ಮಾಡಿದ್ದಾರೆ. ಸೊ ನಮಗೆ ಟೈಮ್ ಸಾಕಷ್ಟು ಸಿಗುತ್ತೆ, ಮ್ಯಾಕ್ಸಿಮಮ್ ಟೈಮ್ ಸಿಗುತ್ತೆ ನಮಗೆ ಓದ್ಕೊಂಡು. ಅದು ಒಂದು ಮಾಡಿದ್ದಾರೆ. ಮತ್ತು ಲೆಕ್ಚರರ್ಸ್ ಜೊತೆ ಯಾವಾಗ ಬೇಕು ಅವಾಗ ಟೈಮ್ ಸಿಗುತ್ತೆ ಲೆಕ್ಚರರ್ಸ್ ಜೊತೆ ಮಾತಾಡೋಕ್ಕೆ, ಡಿಸ್ಕಸ್ ಮಾಡೋಕ್ಕೆ, ಡೌಟ್ಸ್ ಕೇಳೋಕ್ಕೆ. ಅದೆಲ್ಲ ದ್ವಿತೀಯ PUC ಪರೀಕ್ಷೆಯಲ್ಲಿ ರಾಜ್ಯಕ್ಕೆ ದ್ವಿತೀಯ ಸ್ಥಾನವನ್ನು ಪಡೆದಿರುವಂತಹ ವಿದ್ಯಾರ್ಥಿ, ನ್ಯೂ ವೈಬ್ರೆಂಟ್ PU ಕಾಲೇಜಿನ ವಿದ್ಯಾರ್ಥಿ ಧನುಷ್. ನಮಸ್ತೆ ಸರ್. ಈಗ ನಮ್ಮ ಜೊತೆಗಿದ್ದಾರೆ. ಯಾಕೆಂತಂದರೆ 598 ಅಂಕಗಳು, 2 ಅಂಕಗಳು ಕಡಿಮೆ. 599 ಮೊದಲ ಸ್ಥಾನ, ಎರಡನೇ ಸ್ಥಾನ 598. ಧನುಷ್ ಅವರಿಗೆ ಕೇಳಬೇಕು, ಎಲ್ಲಿ ಅವರು ಧನುಷ್, ಮತ್ತು 598 ಅಂಕ ಪಡೆದಿರೋದಕ್ಕೆ ಏನು ಹೇಳ್ತೀರಿ? ಫಸ್ಟ್ ರಿಯಾಕ್ಷನ್. ಸರ್, ನಾನು ಬೆಂಗಳೂರಿಂದ. ನನಗೆ ಫಸ್ಟ್ ರಿಯಾಕ್ಷನ್ನು ಸಮಾಧಾನ ಆಗಿದೆ. ಸಮಾಧಾನ ಆಗಿದೆ. ಕಾನ್ಫಿಡೆನ್ಸ್ ಇತ್ತು ಬರುತ್ತೆ ಅಂತ ನನಗೆ ಇಷ್ಟು. ಓಕೆ. ಇನ್ನು ಜಾಸ್ತಿ ಬರುತ್ತೆ ಅಂತಿತ್ತ? ಇಲ್ಲ, ನಂಗೆ ಗೊತ್ತಿತ್ತು ಎಲ್ಲಿ ತಪ್ಪು ಮಾಡಿದ್ದೆ ಅಂತ ಗೊತ್ತಿತ್ತು, ಇಷ್ಟು ಬರುತ್ತೆ ಅಂತ ಗೊತ್ತಿತ್ತು. ಓಕೆ. ಬೆಂಗಳೂರು ಎಲ್ಲರೂ ಬೆಂಗಳೂರಿಗೆ ಹೋಗಲಿಕ್ಕೆ ತುದಿಗಾಲಲ್ಲಿ ನಿಂತಿರೋರು. ನೀವು ಮೂಡಬಿದ್ರೆಯ ನ್ಯೂ ವೈಬ್ರೆಂಟಿಗೆ ಬಂದ್ರಿ, ಇದು ಹೇಗೆ? ಇದು ಆ್ಯಕ್ಚುಲಿ ಥ್ಯಾಂಕ್ಸ್ ಮೈ ಫಾದರ್. ಅವರಿಗೆ ಈ ಜಾಗ ಇಷ್ಟ ಆಯಿತು. ಅವರು ಮೊದಲೇ ಇಲ್ಲೇ ಓದಿದ್ದು, ಮಂಗಳೂರು ಏರಿಯಲ್ಲಿ. ಸೊ ನನಗೂ ಇಲ್ಲೇ ಸೇರಿಸ್ಬಿಟ್ಟಿದ್ದಾರೆ. ಓಕೆ. ಹೇಗೆ ಈ ಕಾಲೇಜಿನ ಅಟ್ಮಾಸ್ಫಿಯರ್ ಮತ್ತು ನಿಮ್ಮ ಮಾರ್ಕ್ಸಿಗೆ ಈ ಕಾಲೇಜು ಎಷ್ಟು ಕೆಲಸ, ನಿಮಗೆ ಮಾರ್ಕ್ಸಿಗೆ ಇಷ್ಟೊಂದು ದೊಡ್ಡ ರ್ಯಾಂಕ್ ಪಡೆಯೋದಕ್ಕೆ ಕಾಲೇಜ್ ಎಷ್ಟು ಹೆಲ್ಪ್ ಆಗಿದೆ? ಕಾಲೇಜಿನ ಮೆಟೀರಿಯಲ್, ನಮ್ಮ ಲೆಕ್ಚರರ್ಸ್, ನಮ್ಮ ಡೈರೆಕ್ಟರ್ ಎಲ್ಲ ಸಪೋರ್ಟ್ ತುಂಬ ಆಗಿದೆ. ಸೊ ಐ ರಿಯಲಿ ಲೈಕ್ ಟು ಥ್ಯಾಂಕ್ ಆಲ್ ಆಫ್ ದೆಮ್. ಈಗ 598 ಮಾರ್ಕ್ ತೆಗೆಯೋದು ಹೇಗೆ? 598 NCERT. ಫಸ್ಟ್ ಎಲ್ಲರೂ ಹೇಳೋದು NCERT ಓದಿ. ಅದಾದಮೇಲೆ ನಿಮಗೆ ಕ್ವಶನ್ ಬ್ಯಾಂಕ್ ಸಾಲ್ವ್ ಮಾಡಿದ್ರೆ ತುಂಬ ಹೆಲ್ಪ್ ಆಗುತ್ತೆ, ಎಸ್ಪೆಷಲಿ ಸ್ಟೇಟ್ ಬೋರ್ಡ್ಸಲ್ಲಿ. ಓಕೆ. ಅಷ್ಟೇ ಸಾಕಾಗುತ್ತೆ. ಅಷ್ಟೇ, ಕ್ವಶನ್ ಬ್ಯಾಂಕ್, NCERT. ನಿಮ್ಮ ಡೈಲಿ ಶೆಡ್ಯೂಲ್ ಹೇಳಿ. ಬೆಳಿಗ್ಗೆ ಎಷ್ಟೊತ್ತಿಗೆ ಎದ್ದೇಳೋದು, ಎಷ್ಟೊತ್ತಿಗೆ ಮಲಗೋದು, ಏನೇನು ಮಾಡ್ತೀರಿ? ನಾನು ಎದ್ದೇಳೋದು 4:15. ನಾರ್ಮಲ್ ಆಗಿ ಎಬ್ಸೋದು 5 o'clock ಆಲ್ಮೋಸ್ಟ್. ಓಕೆ. 4:15 ಎದ್ದು ಸ್ವಲ್ಪ ಯೋಗ ಏನಾರ ಮಾಡಿ ಓದ್ಕೊತಾ ಕೂತ್ಕೋತೀನಿ. ಮತ್ತು ಕಾಲೇಜ್ ಬರೋದು 8 o'clock. ಕಾಲೇಜಲ್ಲಿ 10 o'clock ತನಕ ಕಾಲೇಜಲ್ಲೇ ಇರ್ತೀವಿ. ಅದು ಆದಮೇಲೆ 10:30 ನಾನು ಮಲ್ಕೊಂಡ್ಬಿಡ್ತೀನಿ. ಕಾಲೇಜಲ್ಲೇ ನಮ್ಮ ಸ್ಕೆಡ್ಯೂಲ್ ನಡೀತಾ ಇರುತ್ತೆ. ಸ್ಟಡಿ ಅವರ್ಸ್, ಲೆಕ್ಚರ್ಸ್ ಹತ್ರ ಹೋಗೋದು, ಡೌಟ್ಸ್ ಕೇಳೋದು, ಕ್ಲಾಸಸ್ ಮಧ್ಯದಲ್ಲಿ. ಇವಾಗ ಸದ್ಯಕ್ಕೆ ಕ್ಲಾಸಸ್ ಏನಿಲ್ಲ, ಯಾಕಂದರೆ ಪ್ರಿಪರೇಷನ್ ನಡೀತಾ ಇದೆ ಎಕ್ಸಾಮ್ಸ್ ಎಲ್ಲ. ಇಷ್ಟೆಲ್ಲ ನಡೀತಾ ಇರುತ್ತೆ. ಓಕೆ. ನೀವು 10th ಎಲ್ಲಿ ಮಾಡಿರೋದು? 10th ನಂದು ICC ಬೆಂಗಳೂರಲ್ಲೇ. ಓಕೆ. JP ನಗರ್ ಫಸ್ಟ್ ಪ್ಲೇಸಲ್ಲಿ ಇನಿಸ್ಟ್ರಿ ಹೌಸ್ ಸ್ಕೂಲ್ ಅಂತ. ಓಕೆ. ಈಗ ಬೆಂಗಳೂರಿನ ಎಜುಕೇಷನ್ಗೂ ಇಲ್ಲಿ ಈ ಹಳ್ಳಿ ಇಂಥ ಒಂದು ಹಳ್ಳಿ ಗಾಡಿನಲ್ಲಿ ನಡೆಯುವಂಥ ಎಜುಕೇಷನ್ ಏನು ಡಿಫ್ರೆನ್ಸು? ಡಿಫ್ರೆನ್ಸ್ ನನಗೆ ಹಾಸ್ಟೆಲಲ್ಲಿ ಅನಿಸುತ್ತೆ. ಎಜುಕೇಷನ್ ವೈಸ್ ಸೇಮ್ ಇದೆ, ಎಲ್ಲ ಕಡೆ ಸೇಮ್ ಮಾಡಿಸ್ತಾರೆ. ಅಷ್ಟೇನು ಡಿಫ್ರೆನ್ಸ್ ಅಂತ ಅನಿಸಲ್ಲ. ಓಕೆ. ಈಗ 598 ಮಾರ್ಕನ್ನು ಬಿಡ್ತೀವಿ. ಮೊದಲ ರಿಯಾಕ್ಷನ್ ನಿಮ್ಮ ಮನೆಯವರಿಂದ ಏನು ಸಿಕ್ತು? ಅವರಂತೂ ತುಂಬ ಖುಷಿಯಾಗಿದ್ದಾರೆ. ಚೆನ್ನಾಗಿ ಮಾಡಿದ್ದಾರೆ ಅಂತ ಅಂದಿದ್ದಾರೆ. ಇನ್ನೂ ಸ್ವಲ್ಪ ಮಾಡು, ಇನ್ನೂ 2-3 ಎಕ್ಸಾಮ್ಸ್ ಇದೆ, ಅದರಲ್ಲಿ ಇನ್ನೂ ಚೆನ್ನಾಗಿ ಮಾಡಬೇಕು ಅಂತ ಇದೆ. ಓಕೆ. ಎಷ್ಟು ಜನ ಮಕ್ಕಳು ನೀವು? ನಾನು ಮತ್ತು ನನ್ನ ತಂಗಿ ಒಬ್ಬಳು ಅಷ್ಟೇ. ತಂಗಿ ಏನಂದ್ರು? ತಂಗಿ ಮಾತಾಡ್ಸೋಕ್ಕೆ ಚಾನ್ಸ್ ಸಿಕ್ಕಿಲ್ಲ. ಮಾತಾಡ್ಸಿಲ್ಲ ಇನ್ನೂ? ಇಲ್ಲ, ಅವಳಿಗೆ ಸ್ಕೂಲ್ ಇತ್ತು ಅವಾಗ. ಸ್ಕೂಲ್ ಇತ್ತು. ಓಕೆ. ಈಗ ಎಕ್ಸಾಮ್ ಬರೆದ್ರಿ, ರ್ಯಾಂಕ್ ಬಂದಿದೆ, ಮುಂದೆ ಏನು? ಮುಂದೆ ಇವಾಗ ನಂದು JEE ಅಡ್ವಾನ್ಸಲ್ಗೆ ಪ್ರಿಪೇರ್ ಆಗ್ತಾ ಇದ್ದೀನಿ. ಸೊ ಅದರಲ್ಲಿ ಚೆನ್ನಾಗಿದೆ ರ್ಯಾಂಕ್ ಬೇಕು. ಅದರಲ್ಲಿ ಚೆನ್ನಾಗಿ ರ್ಯಾಂಕ್ ಬೇಕು. ಈಗ ಪ್ರಿಪೇರ್ ಆಗ್ತಾ ಇದ್ದೀವಿ. ಎಸ್. ಓಕೆ. ಆಲ್ ದಿ ಬೆಸ್ಟ್ ನಿಮಗೆ. ಇವರು ನ್ಯೂ ವೈಬ್ರೆಂಟ್ ಮೂಡಬಿದಿರೆಯ ಸ್ಟೂಡೆಂಟ್ ಧನುಷ್ ಗುತ್ತಿ ಅವರು ಬಹಳ ಅದ್ಭುತವಾದಂಥ ಸಾಧನೆಯನ್ನು ಮಾಡಿದ್ದಾರೆ. 598 ಅಂಕಗಳನ್ನು ಪಡೆದು ರಾಜ್ಯಕ್ಕೆ ದ್ವಿತೀಯ ಸ್ಥಾನವನ್ನು ಪಡೆದಿದ್ದಾರೆ. ಆದರೆ ಆ ರಾಜ್ಯಕ್ಕೆ ದ್ವಿತೀಯ ಸ್ಥಾನ ಪಡೆದಿದ್ದೇನೆ ಅನ್ನುವಂಥದ್ದನ್ನು ಎಷ್ಟು ನೀಟಾಗಿ ಹೇಳ್ತಾ ಇದ್ದಾರೆ ಅಂತಂದರೆ, ನನಗೆ ತಪ್ಪು ಮಾಡಿದ್ದೀನಿ, ಎಲ್ಲಿ ತಪ್ಪು ಮಾಡಿದ್ದೀನಿ ಅಂತ ಗೊತ್ತು, 598 ಬರುತ್ತೆ ಅಂತ ಗೊತ್ತಿತ್ತು. ಹಾಗೆ ನನ್ನ ನಿರೀಕ್ಷೆಯಂತೆ ನಾನು ಏನು ಪ್ಲ್ಯಾನ್ ಮಾಡಿದೆ ಅಷ್ಟೇ ಬಂದಿದೆ ಮತ್ತು ಖುಷಿಯಾಗಿದೆ. ನನ್ನ ಮನೆಯವರು ಖುಷಿಯಲ್ಲಿದ್ದಾರೆ. ನಿಮಗೆ ಯೋಗ ಎಷ್ಟು ಹೆಲ್ಪ್ ಮಾಡ್ತು? ಅಂದರೆ ಯೋಗ ಏನಾದರೂ ಕಾನ್ಸಂಟ್ರೇಷನ್ಗೆ ಇದಕ್ಕೆ ತುಂಬ ಹೆಲ್ಪ್ ಮಾಡ್ತದಾ ಅಥವಾ ಹೇಗೆ ಅಂತ? ಮಾಡಿದೆ. ನನಗೆ ಫುಲ್ ಡೇ ಇವಾಗ ಕೂತ್ಕೋಬೇಕಾಗತ್ತೆ ಓದ್ಕೋತಾ. ಸೊ ಫೋಕಸ್ ಮಾಡೋಕ್ಕೆ ಮತ್ತು ಸ್ವಲ್ಪ ಎನರ್ಜಿ ಕೊಡುತ್ತೆ ಬೆಳಗ್ಗೆ ಮಾಡಿ ಅಂತ. ಓಕೆ. ಇಲ್ಲಿ ಕಂಬೈನ್ ಸ್ಟಡೀಸು ಇಂಥದ್ದೆಲ್ಲ, ಇಲ್ಲಿದ್ದು ಕಂಬೈನ್ ಸ್ಟಡೀಸ್ ಇರ್ಬೋದು ಅಥವಾ ಇಲ್ಲಿಯ ಪ್ಲ್ಯಾನಿಂಗ್ಸ್, ಈ ಕಾಲೇಜಿನ ಪ್ಲ್ಯಾನಿಂಗ್ಸ್ ಎಷ್ಟು ಹೆಲ್ಪ್ ಆಗಿದೆ?
ಕಾಲೇಜಿನ ಸ್ಕೆಡ್ಯೂಲ್ ನಮಗೆ ತುಂಬ ಇಷ್ಟ ಆಗಿದೆ. ನಮಗೆ ಮುಂಚೆ ಇವಾಗ ಸೆಕೆಂಡ್ PUC ಬಂದಾಗಿಂದ 6:30 ಬೆಳಗ್ಗೆ ಕ್ಲಾಸಸ್ ಮಾಡಿದ್ದಾರೆ. ಸೊ ನಮಗೆ ಟೈಮ್ ಸಾಕಷ್ಟು ಸಿಗುತ್ತೆ, ಮ್ಯಾಕ್ಸಿಮಮ್ ಟೈಮ್ ಸಿಗುತ್ತೆ ನಮಗೆ ಓದ್ಕೊಳ್ಳೋಕ್ಕೆ. ಅದು ಒಂದು ಮಾಡಿದ್ದಾರೆ. ಮತ್ತು ಲೆಕ್ಚರರ್ಸ್ ಜೊತೆ ಯಾವಾಗ ಬೇಕು ಅವಾಗ ಸಿಗುತ್ತೆ, ಟೈಮ್ ಸಿಗುತ್ತೆ ಲೆಕ್ಚರರ್ಸ್ ಜೊತೆ ಮಾತಾಡೋಕ್ಕೆ, ಡಿಸ್ಕಸ್ ಮಾಡೋಕ್ಕೆ, ಡೌಟ್ಸ್ ಕೇಳೋಕ್ಕೆ, ಅದೆಲ್ಲ ಇದೆ. ಫ್ಯಾಕಲ್ಟಿ ಚೆನ್ನಾಗಿದೆ. ಥ್ಯಾಂಕ್ ಯು. ಇದು ರಾಜ್ಯಕ್ಕೆ ದ್ವಿತೀಯ ಸ್ಥಾನವನ್ನು ಪಡೆದಂತಹ ನ್ಯೂ ವೈಬ್ರೆಂಟ್ನ ಸ್ಟೂಡೆಂಟ್, ಮೂಡಬಿದಿರೆಯಲ್ಲಿ ಓದ್ತಾ ಇರುವಂಥವರು, ಬೆಂಗಳೂರಿನವರು, ಧನುಷ್ ಗುತ್ತಿಯವರ ಮಾತು. ಸಂದೀಪ್ ಶೆಟ್ಟಿ ಜೊತೆಗೆ ದಾಮೋದರ ತುಂಡೋಲೆ, ಸುದ್ದಿ ನ್ಯೂಸ್, ಮೂಡಬಿದಿರೆ.